ಆಹಾ, ಬನ್ನಿ ಬನ್ನಿ ತಿನ್ನ. ಹಾಯ್, ಹೆಲೋ, ನಮಸ್ಕಾರ ಎಲ್ಲರಿಗೂ. ನಿಮಗೆ ಮೀನಿನ ಗುರ್ತ ಇದೆಯಾ? ಇದು ಏನು ಮೀನು ನನಗೆ ಗೊತ್ತಿಲ್ಲ, ಇದರ ಮೀನಿನ ಹೆಸರು ಗೊತ್ತಿಲ್ಲ. உங்களுக்கு யாருக்கானாலும் இந்த மீன் பேர் தெரியுமா? எனக்கு தெரியாது எந்த பேருன்ட்டு. ஹஸ்பண்டு பார்த்து எடுத்துகிட்டு வந்திருக்காங்க. நல்லா மீன் சொன்னாங்களா? உங்களுக்கு தெரிஞ்ச எனக்கு கமெண்ட் பாக்ஸில் எனக்கு இந்த மீனோட பேர் கமெண்ட் பண்ணுங்க. தமிழில் எழுதாதீங்க, தமிழில் சொல்லி இங்கிலீஷில் டைப் பண்ணி ಅನುಪುಂಗೆ. ಓಕೆ, ನಿಮಗೆ ಯಾರಿಗಾದರೂ ಈ ಮೀನಿನ ಗುರುತಿದ್ದರೆ ನನಗೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಬನ್ನಿ ನಾವು ಇವಾಗ ಕ್ಲೀನ್ ಮಾಡೋಣ. ನಾನು ಇದರಲ್ಲಿ ಫ್ರೈ ಮಾಡಬೇಕು ಅಂತ ಇದ್ದೀನಿ, ರವಾ ಫ್ರೈ ಮಾಡಬೇಕು ಅಂತ. ಬನ್ನಿ ಕ್ಲೀನ್ ಮಾಡೋಣ. ಚೆನ್ನಾಗಿದೆ, ನೋಡುವಾಗ ಚೆನ್ನಾಗಿದೆ, ಗೊತ್ತಿಲ್ಲ ಟೇಸ್ಟಲ್ಲಿ ಹೇಗಿದೆ ಅಂತ. ತಲೆ ಇಡಬೇಕಾ ತೆಗಿಬೇಕಾ ಗೊತ್ತಿಲ್ವೇ, ಏನು ಮಾಡೋದು, ಒಂದಿಟ್ಟು ನೋಡೋಣ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ಇದರ ರುಚಿಯಾಗಿರುತ್ತೆ ಫ್ರೈ ಮಾಡಿ ತಿಂದರೆ ಅಂತ. ನೋಡೋಣ. ಓಹ್, ಸ್ವಲ್ಪ ಕಷ್ಟ ಇದೆ ಕ್ಲೀನ್ ಮಾಡೋದಕ್ಕೆ. ನಾನು ಫಸ್ಟ್ ಟೈಮ್ ನೋಡೋದು ಈ ಮೀನು, ನಂಗೆ ಗೊತ್ತಿಲ್ಲ ಇದು ಏನು ಮೀನು ಅಂತಲೇ. ಆದರೆ ನಮ್ಮ ಮ್ಯಾಂಗ್ಳೂರಲ್ಲಿ ಇದಕ್ಕೆ ಕುರ್ಚಿ ಒಂದು ಮೀನಿದೆ, ಸೇಮ್ ಇದೇ ಥರ ಇದೆ, ಅದು ಕುರ್ಚಿ ಅದೇ ಥರ ಇದೆ. ಈ ಥರ ಕಟ್ ಮಾಡ್ತೀನಿ ನಾನು. ಉಪ್ಪು ಖಾರ ಎಲ್ಲ ಎಲ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನಾಗೆ. ಸ್ವಲ್ಪ ಗಟ್ಟಿ ಇದೆ, ಇದು ಫ್ರೆಶ್ ಮೀನಿದೆ ಇದು, ಹಾಗಾಗಿ ಸ್ವಲ್ಪ ಗಟ್ಟಿ ಕಟ್ಟೆ ಆಗಲ್ಲ ಬೇಗ. ನೋಡಿ, ಈ ಥರ ಎಲ್ಲ ಕ್ಲೀನ್ ಮಾಡಿ ತೊಗೊಂಡು ಬರ್ತೀನಿ ನಾನು. ಕ್ಲೀನ್ ಮಾಡ್ತಾಯಿದ್ದೀನಿ ಮೀನು. ಬಾ, ಮುಳ್ಳಿದೆ, ಕೈಗೆಲ್ಲ ಚುಚ್ತಾ ಇದೆ ಮೀನು. ನೋಡಿ, ಎಲ್ಲ ಮೀನು ಕ್ಲೀನ್ ಮಾಡಿ ಮತ್ತೆ ಮಸಾಲೆ ಹಾಕೋಣ. ಓಕೆ, ಇವಾಗ ಮಸಾಲೆ ಹಾಕೋಣ ನಾವು. ನಾನಿದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಮತ್ತು ಮೀನಿನ ಮಸಾಲೆ ಇದು SRR ಅವರ ಮೀನಿನ ಮಸಾಲೆ ಪೌಡರ್ ಇದು, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು. 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ನಾನು ಕಾರ್ನ್ ಫ್ಲೋರ್ ಅಂದರೆ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಉಪ್ಪು ಆಲ್ರೆಡಿ ಇದರಲ್ಲಿ ಇದೆ. ಮತ್ತು ಹುಣಸೆ ಹಣ್ಣನ್ನು ನಾನು ಈ ಥರ ನೀರಲ್ಲಿ ಕಲಸಿಟ್ಟಿದ್ದೀನಿ. ಇವಾಗ ನಾವು ಮಿಕ್ಸ್ ಮಾಡೋಣ, ಅದನ್ನು ಮಸಾಲೆನ ರೆಡಿ ಮಾಡೋಣ. ಆಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ಸ್ವಲ್ಪ. ಇದಕ್ಕೇ ಹಾಕೋಣ, ಸಾಕು. ತುಂಬ ಹಾಕಿದರೆ ಅದು ಸ್ಮೆಲ್ ಬರುತ್ತೆ, ಚೆನ್ನಾಗಿರಲ್ಲ. ಆದ್ರೂ ನನಗೊಂದು ಕನ್ಫ್ಯೂಸ್, ಈ ಮೀನಿನ ಹೆಸರೇನು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ. ಪಾಪ, ಹೆಸರಿಲ್ಲದ ರಾಮಪ್ಪನ ಥರ ಆಗಿಬಿಟ್ಟಿದೆ ಮೀನು. ಏನು ಮಾಡೋದು, ಹೆಸರು ಗೊತ್ತಿಲ್ವಲ್ಲ. ಮೀನು ಟೇಸ್ಟ್ ಇದೆ ಅಂತ ಹೇಳಿದ್ರಂತೆ, ಆದರೆ ಮೀನಿನ ಹೆಸರು ಹೇಳಿದಾರಂತೆ ಇವರಿಗೆ. ನನ್ನ ಗಂಡನಿಗೆ ಮರ್ತೋಗ್ಬಿಟ್ಟಿದೆ, ಮನೆಗೆ ಬರುವಾಗ ಹೆಸರು ಗೊತ್ತಿಲ್ಲ ನನಗೆ, ಮರ್ತೋಯ್ತು ಅಂತ ಹೇಳ್ತಾ ಇದ್ದಾರೆ. ಪರವಾಗಿಲ್ಲ, ನೋಡೋಣ. ಟೇಸ್ಟ್ ಇದ್ದರೆ ಸಾಕು ಅಲ್ವಾ, ಯಾವ ಮೀನಾದರೂ ಏನು, ಹೊಟ್ಟೆಗೆ ಹೋದರೆ ಸಾಕು. ಮಸಾಲೆ ರೆಡಿ ಆಗ್ತಾ ಇದೆ. ಓಕೆ, ಇವಾಗ ನಾನು ಮೀನಿಗೆ ಮಸಾಲೆ ಅಪ್ಲೈ ಮಾಡ್ತಾಯಿದ್ದೀನಿ ಸ್ವಲ್ಪ. ಮತ್ತೆ ನೀರು ಮಾಡೋಣ. ಇದು ರವಾ ಫ್ರೈ ಮಾಡೋದ್ರಿಂದ ಸ್ವಲ್ಪ ನೀರಾದರೂ ಪರವಾಗಿಲ್ಲ. ಓಕೆ, ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಥರ ಎಲೆಯಲ್ಲಿ ಇಟ್ಬಿಡ್ತೀನಿ ನಾನು, ಮಸಾಲೆನ ಹಾಕ್ಬಿಟ್ಟು. ಇದೊಂದು ಅರ್ಧ ಗಂಟೆ, 1/2 ಅವರ್ ಇದು ಮ್ಯಾರಿನೇಟ್ ಆಗೋಕ್ಕೆ ಇಟ್ಬಿಡ್ತೀನಿ. ಆಮೇಲೆ ಫ್ರೈ ಮಾಡಬೇಕಾದ್ರೆ ನಾನು ನಿಮಗೆಲ್ಲ ಸಿಗ್ತೀನಿ. ಇವಾಗೆಲ್ಲ ಮೀನನ್ನು ಇದೇ ಥರ ಮಿಕ್ಸ್ ಮಾಡಿ ಇಡ್ತೀನಿ ನಾನು.
ಮಾಡುವಾಗ ಈಸಿ ಇದೆ, ಇನ್ನು ತಿನ್ನುವಾಗ ಏನು ಗೊತ್ತಿಲ್ಲ, ನೋಡೋಣ. ಓಕೆ, ಮತ್ತೆ ಫ್ರೈ ಮಾಡಿ ನೋಡೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಎಣ್ಣೆ ಹಾಕ್ತಾಯಿದ್ದೀನಿ, ನಾನು ತೆಂಗಿನ ಎಣ್ಣೆ ಹಾಕ್ತಾಯಿದ್ದೀನಿ, ಕೊಕೊನಟ್ ಆಯಿಲ್. ನಾನು ಬಾಂಬೆ ರವೆ ತೊಗೊಂಡಿದ್ದೀನಿ, ಬಾಂಬೆ ರವೆ ನೋಡಿ. ಇವಾಗ ಮೀನನ್ನು ಈ ಥರ ಡಿಪ್ ಮಾಡಿ ಸಾಲು ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಮುಚ್ಚಿಬಿಡೋಣ, ಫ್ರೈ ಆಗಲಿ. ಓಪನ್ ಮಾಡೋಣ. ಮಾಂಜಿ ಥರ ಆಗಿದೆ, ಮಾಂಜಿ ಮೀನಿನ ಥರನೇ ಇದೆ, ಸೇಮ್. ವಾವ್, ಈಗ ಬಾಯಲ್ಲಿ ನೀರು ಬರ್ತಂತ ಇವಾಗಲೇ. ಮುಚ್ಚಿಬಿಡೋಣ ಮತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಇವಾಗಲೇ ಎತ್ತಿಡಿವಾಗಲೇ ಆಡ್ತಾ ಇದೆ ಮೀನು. ವಾವ್, ಬಿಸಿ ಇದೆ, ಅದಕ್ಕೆ ಫೋರ್ಕ್ನ ಯೂಸ್ ಮಾಡ್ತಾ ಇದ್ದೀನಿ. ವಾವ್, ಹೆಸರು ಗೊತ್ತಿಲ್ಲದ್ರೂ ಪರವಾಗಿಲ್ಲ ನೋಡಿ, ಹೊಗೆ ಹೋಗ್ತಾ ಉಂಟು. ಹೊಗೆ ಹೋಗ್ತಾ ಉಂಟು. ನಮಗೆ ಇದೇ ಓಕೆ. ವಾವ್, ಸೂಪರ್ ಇದೆ, ಟೇಸ್ಟ್ ಇದೆ ಮೀನು, ಫ್ರೆಶ್ ಇದೆ ಮೀನು, ಬೇರೆ ಸೂಪರ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ತಿಳಿಸಿ. ಇದರ ಹೆಸರು ದಯವಿಟ್ಟು ಯಾರಿಗಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಗಾಯ್ಸ್, ನೀವು ಟ್ರೈ ಮಾಡಿ, ಈ ಥರ ಸಕ್ಕತ್ತಾಗಿರುತ್ತೆ. ಫ್ರೈ